ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪೊಲೀಸ್ ಕಮಿಷನರ್ ಕುಲ್ದೀಪ್ ಆರ್ ಜೈನ್ ಅವರು ಉಳ್ಳಾಲ ತಾಲೂಕು ತಲಪಾಡಿ ಗ್ರಾಮದ ಪಿಲಿರೂರು ಎಂಬಲ್ಲಿ 2 ಕಾರಿನಲ್ಲಿ ಬಂದು ಮಾದಕ ವಸ್ತುವನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಆಧಾರದಲ್ಲಿ ಸಿಸಿಬಿ ಪೊಲೀಸರು ಬಂಟ್ವಾಳ ಪುದು ಗ್ರಾಮ ಮೂಲದ ಸದ್ಯ ಕೃಷ್ಣಾಪುರ 7ನೇ ಬ್ಲಾಕ್ನಲ್ಲಿ ಬಾಡಿಗೆ ಮನೆಯಲ್ಲಿರುವ 28 ವರ್ಷದ ಮೊಹಮ್ಮದ್ ನಿಯಾಜ್, ತಲಪಾಡಿ ಕೆಸಿ ರೋಡ್ ನಿವಾಸಿ 31 ವರ್ಷದ ನಿಷಾದ್ ಮತ್ತು ಪಟೇಲ್ ಕಣ್ಣೂರು ನಿವಾಸಿ 24 ವರ್ಷದ ಮೊಹಮ್ಮದ್ ರಜೀನ್ ಎಂಬವರನ್ನ ಬಂಧಿಸಿದ್ದಾರೆ ಎಂದರು. ಈ ಡ್ರಗ್ ಪೆಡ್ಲಿಂಗ್ ಸಂಬಂಧಪಟ್ಟದ 3 ಜನ ಡ್ರಗ್ ಪೆಡ್ಲರ್ಸ್ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಈ ತಲಪಾಡಿ ಸುತ್ತಮುತ್ತ ಭಾಗದಲ್ಲಿ ಅವ್ರಿಗೆ ಹಿಡಿದಿದ್ದೀವಿ. ಇದರಲ್ಲಿ ಅರೆಸ್ಟ್ ಮಾಡೋರವರು 3 ಜನ. ಒಬ್ಬರು ನಿಯಾಜ್ 28 ವರ್ಷ ವಯಸ್ಸು, ಇವರು ಮೂಲತಃ ಕೃಷ್ಣಾಪುರ ಸೂರತ್ಕಲ್ ಲಿಮಿಟ್ಸ್ರವರು. ಹಾಗೂ ಇವರ ಜೊತೆಗೆ ಇನ್ನೂ ಇಬ್ಬರು ನಿಷಾದ್ ಮತ್ತು ರಸೀನ್, ಇಬ್ಬರು ಅಲ್ಲೇ ಲೋಕಲ್ ತಲಪಾಡಿ ಕೆಸಿ ರೋಡ್ ಕಡೆರವರು. ಇವರು 3 ಜನದು ನಾವು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಹಿಡಿಯುವಾಗ ಅವ್ರ ಕಡೆಯಿಂದ ನಮಗೆ ಟೋಟಲ್ 180 ಗ್ರಾಮ್ ಸಿಂಥೆಟಿಕ್ ಡ್ರಗ್ MDMA ಸಿಕ್ಕಿದೆ. ಒಟ್ಟು 180 ಗ್ರಾಂ ತೂಕದ 9 ಲಕ್ಷ ರೂಪಾಯಿ ಮೌಲ್ಯದ MDMA ಮಾದಕ ವಸ್ತು, ಮಾರುತಿ ಸ್ವಿಫ್ಟ್ ಕಾರುಗಳು, 4 ಮೊಬೈಲ್ ಫೋನ್ಗಳು, ಪಿಸ್ತೂಲ್ 1, ಸಜೀವ ಗುಂಡು 1, ಡ್ರ್ಯಾಗನ್ ಚೂರಿಗಳು 2, ಡಿಜಿಟಲ್ ತೂಕ ಮಾಪನ ಮತ್ತು 22,050 ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳ ವಿರುದ್ಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಅವರ ಪತ್ತೆ ಕಾರ್ಯ ಮುಂದುವರೆದಿದೆ ಎಂದರು. ನಮ್ಮ ಮಾಹಿತಿ ಪ್ರಕಾರ ಸುಮಾರು ಜನಕ್ಕೆ ನಾವು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ಅದಕ್ಕೆ ವಿಶೇಷವಾಗಿ CCBರವರು ಕ್ರಮ ಕೈಗೊಳ್ತಾರೆ. ಆರೋಪಿಗಳ ಪೈಕಿ ಮೊಹಮ್ಮದ್ ರಜೀನ್ ಎಂಬಾತನ ವಿರುದ್ಧ ಕಂಕನಾಡಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾದಕ ವಸ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವೊಂದು ದಾಖಲಾಗಿದೆ. ಮೊಹಮ್ಮದ್ ನಿಯಾಜ್ ಎಂಬಾತನ ವಿರುದ್ಧ ಮಂಗಳೂರು ನಗರದ ಉರ್ವ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ASI ಅವರಿಗೆ ಚೂರಿಯಿಂದ ಇರಿದು ಕೊಲೆಗೆ ಯತ್ನಿಸಿದ ಪ್ರಕರಣ, ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಯವರಿಗೆ ಹಲ್ಲೆ ನಡೆಸಿದ ಪ್ರಕರಣ, ಸುರತ್ಕಲ್ ಪೊಲೀಸ್ ಠಾಣೆ, ಸನ್ ಕ್ರೈಂ ಪೊಲೀಸ್ ಠಾಣೆ, ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಪೊಲೀಸ್ ಠಾಣೆ, ಕಂಕನಾಡಿ ನಗರ, ಕೊಣಾಜೆ ಪೊಲೀಸ್ ಠಾಣೆ ಹೀಗೆ ಒಟ್ಟು 10 ಪ್ರಕರಣಗಳು ದಾಖಲಾಗಿವೆ. ಈತನು ನ್ಯಾಯಾಲಯದಿಂದ ಜಾಮೀನು ಪಡೆದ ನಂತರ ನ್ಯಾಯಾಲಯಕ್ಕೆ ವಿಚಾರಣೆ ಸಮಯ ಹಾಜರಾಗದೆ ತಲೆಮರೆಸಿಕೊಂಡು ಈತನ ವಿರುದ್ಧ ವಾರೆಂಟ್ ಜಾರಿಯಾಗಿರುತ್ತದೆ ಎಂದರು. ಈ ಪತ್ತೆ ಕಾರ್ಯಾಚರಣೆಯಲ್ಲಿ ಸಿಸಿಬಿ ಘಟಕದ ACP PA ಹೆಗಡೆ, ಪೊಲೀಸ್ ನಿರೀಕ್ಷಕರಾದ ಶ್ಯಾಮ್ ಸುಂದರ್ HM, PSI ಅವರಾದ ರಾಜೇಂದ್ರ B, ಸುದೀಪ್ MV, ಶರಣಪ್ಪ ಭಂಡಾರಿ, ನರೇಂದ್ರ ಹಾಗೂ ಸಿಸಿಬಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದು ಪೊಲೀಸ್ ಆಯುಕ್ತ ಕುಲ್ದೀಪ್ ಆರ್ ಜೈನ್ ಅವರು ಅಭಿನಂದಿಸಿದರು.